ವೀಕ್ಷಕರೇ, ನಾವಿವಾಗ ಕಂಬಳದ ತೀರ್ಪುಗಾರರಾಗಿರುವಂತಹ ನಿರಂಜನ್ ರೈ ಅವರ ಜೊತೆ ಇದ್ದೇವೆ. ಇವರು ಬೆಂಗಳೂರು ಕಂಬಳದ ಸಂಚಾಲಕ ಕಾರ್ಯದರ್ಶಿಯಾಗಿ ಕೂಡ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಸರ್ ನಮಸ್ತೆ. ನಮಸ್ತೆ. ನಮಸ್ತೆ ಸರ್. ಬೆಂಗಳೂರು ಕಂಬಳ ಎಲ್ರಿಗೂ ಖುಷಿಯಾಗಿರುವಂತಹ ಒಂದು ಕಂಬಳ. ಹೌದು. ತುಳುನಾಡಿನವರಿಗಿರ್ಬೋದು, ಬೆಂಗಳೂರವರಿಗಿರ್ಬೋದು. ಈ ಕಂಬಳದ ಬಗ್ಗೆ ನಿಮಗೆ ಏನು ಅನಿಸ್ತಾ ಇದೆ? ಏನನ್ನಿಸ್ತದೆ ನಮಗೆ, ನಮ್ಮ ಊರಿನಲ್ಲಿ ದಕ್ಷಿಣ ಕನ್ನಡ, ಉಡುಪಿ, ಕಾಸರಗೋಡು 3 ಜಿಲ್ಲೆಗಳಲ್ಲಿ ಒಂದು ಕೃಷಿ ಪ್ರಧಾನವಾದ ಒಂದು ಅವಿಭಾಜ್ಯ ಅಂಗವಾಗಿ ಅಲ್ಲಿ ಮೇಲೈಸ್ತಿತ್ತು ಕಂಬಳ. ಒಂದು ಓಟದ ಕೋಣಗಳ ಸ್ಪರ್ಧೆ, ಒಂದು ಆರಾಧನಾ ಪದ್ಧತಿ ಒಳ್ಳೆಯ ರೀತಿಯಲ್ಲಿ ಅಲ್ಲಿ ನಡೀತಿತ್ತು. ಆದರೆ ಈಗ ಅಶೋಕ್ ಕುಮಾರ್ ರೈ ಅವರು ನಮ್ಮ ಊರಿನ ಶಾಸಕರು. ಈ ಎಲ್ಲ ಕಂಬಳ ಸಮಿತಿಗಳ ದೊಡ್ಡ ಪ್ರಕಾಶ್ ರೈ ಅವರಿದ್ದಾರೆ, DK ಶಿವಕುಮಾರ್ ಅವರಿದ್ದಾರೆ, ಬೇರೆ ಬೇರೆ ಗುಣರಂಜನ್ ಶೆಟ್ಟಿ ಅವರೆಲ್ಲ ಇದ್ದಾರೆ. ಅವರೆಲ್ಲರೂ ಸೇರಿಸಿಕೊಂಡು ಈ ಒಂದು ಬೆಂಗಳೂರಿನಲ್ಲಿ, ನಮ್ಮ ರಾಜಧಾನಿಯಲ್ಲಿ ನಮ್ಮೂರಿನ ಒಂದು ಆರಾಧನಾ ಪದ್ಧತಿಯನ್ನು, ಪ್ರತಿಷ್ಠೆಯನ್ನು ಮೇಲೈಸ್ತದೆ ಎಂದಾಗ ನಾವು ಖಂಡಿತವಾಗಿ ಇದಕ್ಕೆ ಬರಲೇಬೇಕು. ನಮ್ಮ ಊರಿನ 180ಕ್ಕೂ ಮಿಕ್ಕಿ ಕೋಣಗಳು ಇಲ್ಲಿ ಭಾಗವಹಿಸಿದೆ. ಅದಕ್ಕೂ ಕೂಡ ನಾವು ಶ್ರಮಪಟ್ಟು ಅವರನ್ನು ಗೌರವಯುತವಾಗಿ ಕರೆದಿದ್ದೇವೆ. ಈ ಒಂದು ಕಂಬಳ ಖಂಡಿತವಾಗಿ ಯಶಸ್ವಿಯಾಗ್ತದೆ. ಈ ಕಂಬಳ ಅದು ನಮ್ಮ ಕಂಬಳ, ನಮ್ಮ ಪ್ರೀತಿಯ ಕಂಬಳ, ಬೆಂಗಳೂರು ಕಂಬಳ ನಮ್ಮ ಕಂಬಳವಾಗಿದೆ. ಹೌದು. ಈಗ ನಿನ್ನೆ ಒಂದು ಚೂರು ಸಮಸ್ಯೆ ಆಗದೆ ಎಲ್ಲ ಕೋಣಗಳು ಬೆಂಗಳೂರನ್ನು ತಲುಪಿದೆ. ಎಲ್ಲರಿಗೂ ಖುಷಿಯಾಗಿರುವಂಥ ವಿಷಯ ಅದು. ಎಲ್ಲ ವ್ಯವಸ್ಥೆಗಳು ಕೂಡ ಅಚ್ಚುಕಟ್ಟಾಗಿದೆ, ಯಾವುದೇ ಲೋಪದೋಷಗಳಿಲ್ಲ. ನಮಗೆಲ್ಲರಿಗೂ ಬಹಳ ಹೆಮ್ಮೆಯ ವಿಷಯ, ತುಳುನಾಡಿನ ಈ ಕಂಬಳ ಇಲ್ಲಿ ಬಹಳ ಯಶಸ್ವಿಯಾಗಿ ಆಗಬೇಕು ಅಂತ. ಆಮೇಲೆ ಕಮೆಂಟ್ರಿಯ ಬಗ್ಗೆ ಹೇಳೋದಾದರೆ ಯಾವ ಥರ ಈಗ ಪ್ಲ್ಯಾನನ್ನು ಮಾಡಿಕೊಳ್ಳಾಗಿದೆ. ಈಗ ತುಳುವಲ್ಲಿ ಯೂಶ್ವಲಿ ನಾವು ಕಂಬಳದ ಕಮೆಂಟ್ರಿಯನ್ನು ಮಾಡ್ತೇವೆ. ಬೆಂಗಳೂರಲ್ಲಿ ಯಾವ ಥರ ಇರ್ತದೆ, ತುಳುವಲ್ಲಿ ಕನ್ನಡದಲ್ಲಿ ಮಾತ್ರ ಇರ್ತದ, ತುಳು ಕೂಡ ಇರ್ತದ, ಅಥವಾ ಎರಡೂ ಒಟ್ಟೊಟ್ಟಿಗೆ ಇರ್ತದ, ಹೇಗೆ? ನೋಡಿ, ಭಾಷೆ ಅಂತೇಳಿದರೆ ಅದು ಜನರಿಗೆ ಅರ್ಥ ಆಗಬೇಕು. ನಾವು ಕನ್ನಡಕ್ಕೆ ಕೂಡ ಪ್ರಾಮುಖ್ಯತೆ, ನಮ್ಮ ರಾಜ್ಯದ ಭಾಷೆ ಕನ್ನಡ, ಅದರೊಂದಿಗೆ ಈ ತುಳು ಭಾಷೆಯನ್ನು ಕೂಡ ಮಿಶ್ರ ಮಾಡಿಕೊಂಡು ಜನರಿಗೆ ಅರ್ಥವಾಗುವ ರೀತಿಯಲ್ಲಿ ಬೇಕಾದರೆ ಇಂಗ್ಲೀಷನ್ನು ಕೂಡ ಮಾತನಾಡುವ ವ್ಯವಸ್ಥೆಗಳಿದೆ. ಹಿಂದಿಯಲ್ಲಿ ಕೂಡ ಹೇಳ್ಬೋದು. ಕಂಬಳ ಅಂತ ಹೇಳಿದರೆ ಅದು ರಂಜನೀಯವಾಗಿ, ಜನರಿಗೆ ಆಕರ್ಷಣೀಯವಾಗಿ, ಜನರಿಗೆ ಅರ್ಥವಾಗುವ ರೀತಿಯಲ್ಲಿ ನಾವು ಹೇಳಬೇಕಾಗಿದೆ. ಮತ್ತೊಂದು ವಿಚಾರ ಏನಂತ ಹೇಳಿದರೆ, ನಿನ್ನೆ ಅಶೋಕ್ ರೈ ಅವರು ಅಲ್ಲಿಯೇ ಕೂಡ ನಮ್ಮ ಊರಿನಲ್ಲಿ ಕೂಡ ವ್ಯವಸ್ಥೆಗಳನ್ನು ಮಾಡಿದ್ದಾರೆ. ಪಶುಸಂಗೋಪನಾ ಇಲಾಖೆಯವರಿಂದ ಇದಕ್ಕೆ ಫಿಟ್ನೆಸ್ ಸರ್ಟಿಫಿಕೇಟನ್ನು ತೆಗೆದುಕೊಂಡೇ ನಾವು ಕಂಬಳದ ಕೋಣಗಳನ್ನು ಸಾಗಾಟವನ್ನು ಮಾಡಿದ್ದೇವೆ. ಎಲ್ಲ ವ್ಯವಸ್ಥೆಗಳು ಏನು, ದೇವರ ದಯೆ ಖಂಡಿತವಾಗಿ ಈ ಕಂಬಳಕ್ಕಿದೆ. ಈ ದೇವರ ದಯೆಯಿಂದ, ಹಿರಿಯರ ಆಶೀರ್ವಾದದಿಂದ, ಎಲ್ಲರ ಒಗ್ಗಟ್ಟಿನಿಂದ ಈ ಕಂಬಳ ಖಂಡಿತವಾಗಿ ಯಶಸ್ವಿಯಾಗುತ್ತದೆ. ಖಂಡಿತವಾಗಿ ಕಂಬಳ ಯಶಸ್ವಿಯಾಗ್ತದೆ ಎಂಬ ಆಶಾಭಾವನೆ, ನಿರೀಕ್ಷೆ ನಮ್ಮೆಲ್ಲರದ್ದಾಗಿದೆ. ಇಷ್ಟೊತ್ತು ನಮ್ಮ ಜೊತೆ ಕಂಬಳದ ಬಗ್ಗೆ, ಅಂದರೆ ಬೆಂಗಳೂರು ಕಂಬಳದ ಬಗ್ಗೆ ಮಾತಾಡಿದ್ದಕ್ಕೆ ನಮ್ಮ ಚಾನೆಲ್ ಪರವಾಗಿ ಹಾಗೂ ವೀಕ್ಷಕರ ಪರವಾಗಿ ನಿಮಗೆ ತುಂಬ ಹೃದಯದ ಧನ್ಯವಾದಗಳು. ಧನ್ಯವಾದ.